ಕಡಬದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನ ಸನ್ನಿಧಾನದಲ್ಲಿ ಏಕಹ ಭಜನಾ ಸಮಾರಂಭ ನಡೆಯಿತು. ಕಡಬದಲ್ಲಿ ನಡೆದ 59ನೇ ವರ್ಷದ ಏಕಹ ಭಜನೆಯ ಧಾರ್ಮಿಕ ಸಭೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ಈ ವೇಳೆ ಮಾತನಾಡಿದ ಶ್ರೀಪಾದರು, ಸಮಾಜದಲ್ಲಿ ಧರ್ಮ ಸಂಸ್ಕೃತಿ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಲು ನಮ್ಮಲ್ಲಿ ಸಂಸ್ಕಾರ ಅಗತ್ಯವಾಗಿದೆ. ಮಕ್ಕಳಿಗೆ ಜೀವನದ ಸತ್ಯಾಸತ್ಯತೆಯ ಅರಿವಿರಬೇಕು. ಆಗ ಅವರು ಸವಾಲನ್ನು ಎದುರಿಸಲು ಸಾಧ್ಯವಾಗುತ್ತದೆ. ವೇಗದ ಡಿಜಿಟಲ್ ಯುಗದಲ್ಲಿ ಏನು ಬೇಕಾದರೂ ಅನಾಹುತಗಳು ಆಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಮಕ್ಕಳಿಗೆ ಪ್ರೀತಿಯ ಜೊತೆಗೆ ಜೀವನ ಪಾಠವನ್ನು ಕಲಿಸಬೇಕಿದೆ ಎಂದರು. ಅಷ್ಟು ಕೊಡಬೇಕಾದಷ್ಟೇ ನೀರನ್ನು ಕೊಟ್ಟು ಇವುಗಳನ್ನು ಪೋಷಿಸಿದೆ. ನೀನು ಹಾಗಲ್ಲ, ಅನಗತ್ಯವಾದ ಅಗತ್ಯಕ್ಕಿಂತ ಹೆಚ್ಚು ಇದೆ ಅಂತ ಹೇಳೋದು ಭಾರಿ ಕೊಟ್ಬಿಟ್ಟು ಭಾರಿ ಚೆನ್ನಾಗಿ ಬೆಳೆಸಿಬಿಟ್ಟೆ. ಆದರೆ ಪರಿಸ್ಥಿತಿ ಬಂದಾಗ ಸ್ವಲ್ಪವೇ ಕೊಟ್ಟು ಬೆಳೆಸಿದ ಗಿಡಗಳೇನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿ ಬೇರನ್ನು ಆಳಕ್ಕೆ ಇಳಿಸಿಕೊಂಡು ಬದುಕಲಿಕ್ಕೆ ಶುರು ಮಾಡಿದ್ವು. ಬೇಕಾದಷ್ಟು ನೀರು ಕೊಟ್ಟಾಗ ಏನಾಯ್ತು, ಬೇಕಾದಷ್ಟು ನೀರು ಯಾವತ್ತೂ ನನಗೆ ಬೇಕಾದಷ್ಟು ಸಿಗುತ್ತೆ ಅಂತ ಹೇಳುವ ಭರವಸೆಯಿಂದ ಬೇರನ್ನು ಆಳಕ್ಕೆ ಇಳಿಸದೆ ಎತ್ತರಕ್ಕೆ ಬೆಳಲಿಕ್ಕೆ ಶುರುವಾಯ್ತಂತೆ. ಹಾಗಾಗಿ ಯಾವುದರ ಬೇರು ಆಳಕ್ಕೆ ಇಳಿದಿರಲ್ಲೋ ಅದು ಗಟ್ಟಿಯಾಗಿರಲ್ಲ. ನೀವೆಲ್ಲ ಮಕ್ಕಳಿಗೆ ಭಾರಿ ಪ್ರೀತಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಪ್ರೀತಿ ನಿಮ್ಮದೇ ಮಕ್ಕಳು ಕೊಡಬೇಕು. ಆದರೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ಕಾಲಕ್ಕೆ ಕೊಡಬೇಕಾದ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ, ಕಷ್ಟಗಳ ಅರಿವು ಅವ ಮಕ್ಕಳಿಗೆ ಸ್ವಲ್ಪ ಇದ್ರೆ ಅವರೇ ಸ್ವತಂತ್ರವಾಗಿ ತಮ್ಮ ಬದುಕನ್ನು ರೂಢಿಸಿಕೊಳ್ಳಿಕ್ಕೆ ತಾವೇ ಸ್ವಲ್ಪ ಆಳಕ್ಕೆ ಇಳಿದು ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಿಟ್ಟು ನೀವು ಏನು ಮಕ್ಕಳಿಗೆ ಕಷ್ಟ ಕೊಡಲೇಬಾರದು, ಯಾವ ಸಂಸ್ಕಾರವನ್ನು ಕೊಡಬಾರದು, ಚೆನ್ನಾಗಿ ಬೆಳೆದು ಬಿಡಲಿ, ಅವರಿಗೆ ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಕೊಟ್ಬಿಟ್ರೆ ಬಹಳ ಎತ್ತರಕ್ಕೆ ಬೆಳೆದ ಗಿಡ ತರ ಅವರು ಎತ್ತರಕ್ಕೆ ಬೆಳೆದಾಗೆ ನಿಮಗೆ ಕಾಣಿಸ್ತಾರೆ. ಆದರೆ ಯಾವುದೇ ಕಷ್ಟ, ಯಾವುದೇ ಪರಿಸ್ಥಿತಿಯ ವಿಕೋಪದಲ್ಲಿ ಹೇಗೆ ಇರಬೇಕು ಅಂತ ಹೇಳುವ ಕಷ್ಟ ನಷ್ಟಗಳ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ಅವರು ಆಳಕ್ಕೆ ಬೆಳೆಯುವುದರಿಂದಲೇ ಎತ್ತಕ್ಕೆ ಮಾತ್ರ ಬೆಳೆಯುತ್ತಾರೆ. ಅದಾಗಬಾರದು. ನಾವು ಆಳಕ್ಕೂ ಬೆಳೆಯಬೇಕು, ಜೀವನದ ಆಳವನ್ನು ಅಭ್ಯಾಸ ಮಾಡಬೇಕು ಅಂತ ಆದರೆ ನೀವು ಮಕ್ಕಳಿಗೆ ಹಿತಮಿತವಾದ ಅಗತ್ಯಕ್ಕೆ ಬೇಕಾದಷ್ಟು ಪ್ರೀತಿಯನ್ನು ಕೊಟ್ಟು ಸ್ವಲ್ಪ ಕಷ್ಟದ ಪರಿಚಯವನ್ನು ಮಾಡಿಸಿಕೊಟ್ಟು ಸಂದರ್ಭಕ್ಕೆ ಹೇಗೆ ಬೆಳಿಬೇಕು, ಅವರು ಬದುಕಬೇಕು ಅಂತ ಹೇಳುವ ಜೀವನದ ಎಲ್ಲ ಕಷ್ಟ ನಷ್ಟಗಳ ಬಗ್ಗೆ ಸ್ವಲ್ಪ ಅರಿವನ್ನು ಕೊಟ್ಟು ಅವರು ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲುವ ಹಾಗೆ ಮಾಡಿ. ಅವರು ಕೇವಲ ಮೇಲ್ನೋಟಕ್ಕೆ ಎತ್ತರೆ ಬೆಳೆದ್ರೆ ಉಪಯೋಗ ಇಲ್ಲ, ಆಂತರಿಕವಾಗಿ ಸತ್ವಯುತವಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ನಮ್ಮ ಉದ್ದೇಶ.